ಶಾಸ್ತಾವ್ ಶ್ರೀ ಭೂತನಾಥೇಶ್ವರ ದೇವಸ್ಥಾನ ಹಾಗೂ ನಮ್ಮ ಟಿವಿಯ ಜಂಟಿ ಆಶ್ರಯದಲ್ಲಿ ಮೂಡಿ ಬರುವಂತಹ ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಸಿಂಗಿಂಗ್ ರಿಯಾಲಿಟಿ ಶೋ ಕೇನ್ ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್ ಕಾರ್ಯಕ್ರಮಕ್ಕೆ ನಿಮ್ಮ ಒಳ್ಳೆಯಾದ ಸೌಜನ್ಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಒಂದು ಹಲ್ಚಲ್ ಆಗಿದೆ. ಯಾಕೆಂದ್ರೆ ಈ ಸುತ್ತಿನಲ್ಲಿ ನಮ್ಮ ಟಾಪ್ 11 ಸೆಮಿಫೈನಲಿಸ್ಟ್ ಹಾಡಲಿಕ್ಕಿದ್ದಾರೆ. ನಮ್ಮ ಮಹಾಗುರು ಅಂದ್ರೆ ಗುರು ಅಣ್ಣನ ಸೂಪರ್ ಹಿಟ್ ಸಾಂಗ್ಸ್. ಸೊ ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಟು ಬಿ ದ ಬೆಸ್ಟ್. ಈ ಸಂಚಿಕೆಯನ್ನ ಪ್ರಾರಂಭ ಮಾಡೋ ಮೊದಲು ನಮ್ಮ 5 ಜನರು ಜಡ್ಜಸ್ ನವರಿಗೆ ವೆಲ್ಕಮ್ ಮಾಡೋಣ. ಫಸ್ಟ್ ಆಫ್ ಆಲ್ ಆರ್ ತ್ರಿಮೂರ್ತೀಸ್, ಕಿಟ್ಟು ಸರ್, ಅಲ್ಕಾ ಮ್ಯಾಮ್ ಅಂಡ್ ರಾಜ್ ಗೋಪಾಲ್ ಸರ್. ಅದರೊಟ್ಟಿಗೆ ನಮ್ಮ ಗುರು ಶಿಷ್ಯರ ಒಂದು ಅನ್ಯೋನ್ಯತೆಯಿಂದ ಕೂತಿರುವಂತಹ ಒಂದು ಜೋಡಿ ವಿ ಮನೋಹರ್ ಸರ್ ಹಾಗೂ ಗುರು ಕಿರಣ್ ಸರ್. ವಿ ವೆಲ್ಕಮ್ ಯು ಟು ದ ಶೋ. ಆಲ್ ಸೆಟ್ ಅಂಡ್ ಡನ್. ವಿ ಮನೋಹರ್ ಸರ್, ಈರ್ಲ ಗುರುವಣ್ಣಲ್ಲ ದೋಸ್ತಿಲ್ಲ ಅಂದ್, ಗುರು ಶಿಷ್ಯರ್ಲ ಅಂದ್, ಎಡ್ಡೆ ಕಲೀಗ್ಸ್ಲ ಅಂದ್, ಇರೆಗ್ ಆರ್ನ ಬಗ್ಗೆ ಪನ್ರೆತ್ತನ ವಾಟ್ ಇಸ್ ದಟ್ ಒನ್ ಥಿಂಗ್ ಯು ರಿಯಲಿ ಲೈಕ್? ಆಫ್ ಕೋರ್ಸ್ ಆರ್ ಎಡ್ಡೆ ಮ್ಯೂಸಿಕ್ ಕೊರ್ಪೆರ್, ಈಸ್ ಡನ್ ಟೂ ಗುಡ್ ಇನ್ ದ ಇಂಡಸ್ಟ್ರೀಸ್. ವಿಲ್ ಬಿ ಸಮಥಿಂಗ್ ದಟ್ ಯು ವುಡ್ ವಾಂಟ್ ಟು ಶೇರ್ ವಿತ್ ಅಸ್? ಆರ್ ಮಸ್ತ್ ಛಲವಾದಿ ಒಂಜಿ ಮಲ್ಪೊಡು ಬಂಡ ಐನ್ ಮಲ್ತದೇ ತಿರ್ಬೇರು ಅಂಚ ಎನ್ನಡದ ಅಪ್ಪಜಿ ಯಾನಂತ ದಾಕ್ಷಿಣ್ಯ ಆಂಡ ಬೋಟ್ ಅನ್ನ ಗುರು ಅಂಚತ್ ಅವು ಮಲ್ಪೊಡು ಅವು ಆವಡು ಬಂಡ ಆವಡೆ ಐನ್ ಮಲ್ತದು ಸಕ್ಸಸ್ ಮಲ್ತದು ತೋಜ ಬೇರೆ ಅವು ಮಾತೆರೆಗ್ಲ ಆದರ್ಶ. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಅವು ಎಂಕೆಲ್ಲ ಗೊತ್ತಾತ ಈ ಶೋ ಶುರು ಆಯ್ನ ಹಿಡ್ದೈತೆ ಎನ್ನ ಪಿರಾವಡೆ ಬೂರ್ದೇರು ಕಾರ್ ಹೋಯ್ತಂದು ಇವ್ಲೇರು ಎಂಡ್ ಅಪ್ ನೆಟ್ ಅಂಡ ಉಡುಪು ಜೇರು. ಸೊ ವೆರಿ ಮಚ್ ಛಲವಾದಿ ಅದೇ ಗುರು ಅಣ್ಣ. Anyways, the episode starts with you, ends with you. This is going to be Guru Kiran special. Okay, ವೀಕ್ಷಕರೇ, ಇದರೊಂದಿಗೆ ನಮ್ಮ ಇಂದಿನ ಸಂಚಿಕೆಯ ಫಸ್ಟ್ ಪಾರ್ಟಿಸಿಪೆಂಟ್ ಬರ್ತಾ ಇದ್ದಾರೆ. ಕುಣಿತಾ ಬರ್ತಾ ಇದ್ದಾರೆ. ಯಾಕೆಂತ ಗೊತ್ತಾಗ್ತಿಲ್ಲ. ಲೇಲೆ 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 ಪಾಡೊಂದು ಬರೋದು ಲೇರು ಪುತ್ತೂರುಡ್ದು ಲಹರಿ. ಪ್ಲೀಸ್ ವೆಲ್ಕಮ್ ದ ಫಸ್ಟ್ ಕಂಟೆಸ್ಟೆಂಟ್. ಲೇಲೆ ಪಾಡಿ ಲೇಲೆ ಪಾಡಿ ಲೇಲೆ ಪಾಡಿಗ ಪಾಡಿ ಲೇಲೆ ಓ ಬೇಲೆ ಲೇಲೆ ಪಾಡಿಗ ಹಾ ಕಾಡಿನಲ್ಲಿ ನೋಡು ನಮ್ಮ ರಾಜ್ಯದ ಅಲಗ ಅಡಿಯಲ್ಲಿ ಮೋಜು ನೋಡು ಎಂತ ಚಂದಗ ಗಡಿ ಬೆಟ್ಟ ಹತ್ತಿ ಗಿರಿ ಬೆಟ್ಟ ಸುತ್ತಿ ಹುಲಿ ಬ್ಯಾಟೆಗಾಗಿ ಸಾಗಿ ಬಂದೆಯೋ ಜಗಮಲ್ಲ ನೀನು ಜಗ ಹಾಲು ಜೇನು ನನ್ನ ಪ್ರೀತಿಗೆಂದೆ ಇಂದು ಬಂದೆಯೋ ಬೆಟ್ಟದ ಬಾಲೆ ನಂಜಾಣಿ ಹೇ ಹೀಗೆ ನಾನು ಬರಲೇನೆ
ಎಂಕಲ ಊರ್ ತನ್ನೆ ಒಂಜಿ ಪದ್ಯಕ್ಕೆ ಏನ್ಲೇ ಕಾಂಡ್ ಬಟ್ ಇಟ್ ಇಸ್ ಅ ಸ್ಯಾಂಡಲ್ವುಡ್ ಸಾಂಗ್ ಅತ್ತೆ ಗುರುಕಿರಣ್ ಆರ್ನ ಒಂಜಿ ಸ್ಪೆಷಾಲಿಟಿ ಅವೇ ವಿಲ್ ಗೆಟ್ ಬ್ಯಾಕ್ ಟು ದ್ಯಾಟ್ ಅಂಡ್ ಎಂಕಲ್ನ ಜಡ್ಜಸ್ ಈ ಸಾಂಗ್ ಏನ್ ಚಾಂಡ್ ಕಿಟ್ಟು ಸರ್ ಲಹರಿ ಎಸ್ ಸರ್. ಈ ಹಾಡಿನಲ್ಲಿ ಕಂಪೋಸಿಷನಲ್ಲಿ ಎನರ್ಜಿ ಇದೆ, ವೆರಿ ಪವರ್ಫುಲ್ ಸಾಂಗ್. ನಿಮ್ಮ ವಾಯ್ಸ್ ಅದಕ್ಕಿಂತ ಡಬಲ್. ನನಗನ್ಸುತ್ತೆ ನೀವೇನಾದರೂ ಆವಾಗಲೇ ಗುರು ಸರ್ಗೆ ಏನಾದರೂ ಇಂಟ್ರೊಡ್ಯೂಸ್ ಆದರೆ ನಿಮ್ಮನ್ನೇ ಹಾಕ್ಕೊಳ್ತಿದ್ರಿ ಅನ್ನೋ ಈ ಹಾಡಿಗೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಸೋ ಸೂಪರ್, ಇಟ್ಸ್ ಸೂಪರ್, ಥ್ಯಾಂಕ್ ಯು ಸರ್. ವೆರಿ ಪವರ್ಫುಲ್ ಥ್ರೋ. ಕೇಳ್ರಪ್ಪೋ ಕೇಳ್ರಿ ಅಂತ ಹೇಳಬೇಕಾದ್ರೆ ನಿಮ್ಮನ್ನು ಬಳಸ್ಕೋಬೇಕು. ಇಟ್ಸ್ ಸೂಪರ್. ಹೈ ನೋಟ್ಸ್ ಹಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿರಿ, ಕ್ಲಾರಿಟಿ ಇರಲ್ಲ. ಓಕೆ, ಕ್ಲಾರಿಟಿ ಬೇಕು. ಆಮೇಲೆ ಸಂಗತಿಗಳು ಚೆನ್ನಾಗಿದೆ, ಆ ಚಿಕ್ಕ ಚಿಕ್ಕದು ಅದೇ ಇಂಪಾರ್ಟೆಂಟ್. ಅದು ಐ ಥಿಂಕ್ ಒರಿಜಿನಲ್ ಮಾಲತಿ ಅವ್ರು ಹಾಡಿರ್ಬೇಕಲ್ಲ ಇದು. ಎಸ್, ಯಾ, ಆ ಸಂಗತಿಗಳು, ಆ ಚಿಕ್ಕ ಚಿಕ್ಕ ಸಂಗತಿಗಳು ನನಗೆ ತುಂಬ ಇಷ್ಟ ಆಯಿತು. ಅಂತ ಹಾಡ್ತಿರಲ್ಲ, ಯಾ, ದಟ್ ವಾಸ್ ಗುಡ್. ಓಕೆ, ಐ ಲವ್ ಯುವರ್ ಸಿಂಗಿಂಗ್, ಸೂಪರ್. ಲಹರಿ ಹಾಗೇನೆ ಮುಂದೆ ಹೋಗ್ತಾ ಇರಿ. ಓಕೆ, ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಸಮಾಧಾನ ಆಯಿತು. ವಾವ್ ಸಮಾಧಾನ ಆಯ್ತು ಅಂದ್ರೆ ಚೆನ್ನಾಗಿ ಹಾಡಿದ್ದೀರಾ ಅಂತ ಆಯ್ತು. ದಿಸ್ ಸೋ ಮಚ್ ಕಮೆಂಟ್ಸ್. ಮನೋಹರ್ ಸರ್, ನನಗೆ ಮತ್ತು ಗುರುವಿಗೆ ಒಂದು ಅನುಕೂಲ ಏನಂತಂದರೆ, ನಮ್ಮ ಇಲ್ಲಿ ಕರಾವಳಿಯಲ್ಲಿ ಈ ಟ್ರೈಬಲ್ಸ್ ಮ್ಯೂಸಿಕ್ ಕೇಳಿ ನಮಗೆ ಅದು ಭಾಳಷ್ಟು ಹೆಲ್ಪ್ ಆಗಿದೆ ನಮಗೆ. ಯಾಕಂದರೆ ಈ ಬುಡಕಟ್ಟು ಮ್ಯೂಸಿಕ್ ಅನ್ನೋದು ಭಾಳ ರಿಚ್ ಅದು. ಈ ಅದರಲ್ಲಿ ಬೇರೆ ಬೇರೆ ವರ್ಗಗಳಿದ್ದಾರೆ. ಕಾಡು ಕೊರಗರು ಮತ್ತು ನಲಿಕೆಯವರು ಮತ್ತು ಅನೇಕ ಒಂದು ವಿಂಗಡಣೆ ಇದೆ. ಅದೆಲ್ಲ ಇದರಲ್ಲೂ ಕೂಡ ಎಲ್ಲ ವರ್ಗದಲ್ಲೂ ಕೂಡ ಅದ್ಭುತವಾದ ಸಂಗೀತ ಇದೆ. ಅದು ಈಗ ನಾಶ ಆಗ್ತಾ ಇದೆ. ಈ ಥರ ಸಿನಿಮಾದ ಮೂಲಕ ಅದನ್ನು ಉಳಿಸೋದಿದೆಯಲ್ಲ, ಅದು ಒಳ್ಳೆಯ ಕೆಲಸ. ಈ ಸಿನಿಮಾದಲ್ಲಿ ಗುರು ಅಂತ ಒಂದು ಒಳ್ಳೆಯ ಹಾಡನ್ನು ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಲಹರಿ ಕೂಡ ಅದನ್ನು ಚೆನ್ನಾಗಿ ಹಾಡಿದ್ದಾರೆ. ಥ್ಯಾಂಕ್ ಯು ಸರ್. ಏನಂತಂದರೆ ಈ ಥರ ಧ್ವನಿ, ಈ ಥರ ಹಾಡುವಿಕೆ ಸಾಕಷ್ಟು ತುಳು ಚಿತ್ರಗಳು ಬರ್ತಾ ಇದ್ದಾವೆ. ಅವರು ಇಂಥ ಹಾಡುಗಳನ್ನ ಬಳಸ್ಕೊಂಡು ಈ ಬುಡಕಟ್ಟು ಜನರ ಹಾಡುಗಳು ಅನೇಕ ನಾಶ ಆಗೋದನ್ನು ಮತ್ತು ನಮ್ಮ ಸಿನಿಮಾದಲ್ಲಿ ಬಳಸ್ಕೊಂಡ್ರೆ ಅದು ಉಳಿತದೆ. ಮತ್ತು ಇಂಥ ಗಾಯಕರನ್ನ ಬಳಸ್ಕೊಂಡ್ರೆ ಈ ಒಂದು ಕಾರ್ಯಕ್ರಮ ಮಾಡಿದ್ದಕ್ಕೆ ಒಂದು ಸಾರ್ಥಕ ಇರುತ್ತೆ. ಸೊ ಇಲ್ಲಿ ನಿಮ್ಮಂಥ ಒಳ್ಳೆ ಗಾಯಕರು ಇಲ್ಲಿ ಬಂದಿದ್ದಾರೆ ತುಂಬ. ಅವರೆಲ್ಲ ತುಳು ಚಿತ್ರ, ನಮ್ಮ ಅನೇಕ ತುಳು ಸಿನಿಮಾಗಳಲ್ಲಿ ಹಾಡುವಂತಾಗಬೇಕು, ಅದು ನನ್ನ ಒಂದು ಆಸೆ. ತುಂಬ ಚೆನ್ನಾಗಿ ಹಾಡಿದೆಮ್ಮ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಮನೋಹರ್ ಸರ್. ಗುರುವಣ್ಣ ಮಹಾಗುರು ಗುರುವಣ್ಣ ಇರು ಸ್ಯಾಂಡಲ್ವುಡ್ ಸಾಂಗ್ಸ್ ಮಲ್ತನಲ್ಲ ಎಂಕ್ಲ ತುಳು ಫ್ಲೇವರ್ ಒಂಚೂರು ದೀಪರ್ ಇದು ಒಂದೇನು ಕೇರ್ನಾಗ ಎಂಕ್ಲೆಗೆ ಮುಲ್ತಾನೆ ಪದ್ಯ ನಲಿಪುಗ ಅಂದ ಹಾಪುಂಡು ಕುಡೊಂಜಿ ಲಕ್ಕದೆ ಇದು ಯಾನ ಒರಿಜಿನಲ್ ತುಳುವೆ ಅದತ್ತು ಇದು ಕರ್ನಾಟಕದ ಸಾಂಗ್ ಮಲ್ಪನಾಗ ಇಟ್ಸ್ ಅ ವೈಡ್ ಅವು ಏಪಲ ನಮ್ಮವು ನಮ್ಗೆ ಒಯ್ತೊಂದು ಪುಂಡು. ಸೊ ಆಟೋಮ್ಯಾಟಿಕ್ ಬರೋಂದೇ ಪುಂಡು. ಇವನ್ ಉಪ್ಪಿಟ್ಟೂಡು ದಟ್ಸ್ ಮಲ್ಲ ಹಿಟ ಅಂದ ಸಾಂಗ್ ಉಪೇಂದ್ರ ಬಣ್ಣ ಐಟ್ಲ ಬರ್ಪಿನ ಐಟ್ ನಡು ಟು ದೆನ್ನಾನ ಬೇಲೆ ಓ ಬೇಲೆ ಕಂಟೆನ್ಸ್ ಮಾಡೋದು ಪುಂಡು. ಇತ್ತ ನೆಟ್ಟಿಗ ಒಂದೇಟ್ ಆ್ಯಕ್ಚುಲಿ ಎಂಚು ಮನಾಗ ಜನಪದೋಡು ಇತ್ತ ಮಾತಾ ಎರಡೈತೆ ದುಮ್ಮದ ಇಟ್ಟು ಮಲೆ ಮಹದೇಶ್ವರ ಕಂಸಾಳೆ ಸಾಂಗ್ ಇತ್ತಿಲ್ಲ ಕಾನೆ ಪ್ರತಿಯೊಂದು ಏರಿಯಾಡ್ ಒಂದೊಂದು ಹೈಲೈಟ್ ಪೋಣು. ಈಗ ಮುಲ್ಪ ಬೆಳಗಾಮಡ್ ಪೋಂಡ ಒಂಜಿ ಸ್ಟೈಲ್ ಉಂಡು, ನಾರ್ತ್ ಕರ್ನಾಟಕಡ್ ಒಂಜಿ ಸ್ಟೈಲ್ ಉಂಡು. ಪೂರ ಒಂಜೊಂಜಿ ಕಡೆ ಪೋಂಡ ಒಂಜೊಂಜಿ ನತ್ಯ ಒಂಜೊಂದು ಡ್ಯಾನ್ಸ್ ಆವಾಡು ಡೊಳ್ಳು ಕುಣಿತ ಆಪುಂಡು ಈ ಬೆಲ್ಟ್ಡ್ ಮಲೆನಾಡು. ಸೊ ಪ್ರತಿ ಒಂಜಿ ಬೆಲ್ಟ್ಗೆ ಒಂಜೊಂಜಿ ಸ್ಟೈಲ್ ಉಪ್ಪುಂಡು. ಆ್ಯಕ್ಚುಲಿ ನಮ್ಮ ಈ ದಕ್ಷಿಣ ಕನ್ನಡ ಪ್ರದೇಶೋಡು ಏನ ಲೆಕ್ಕೋಡು ಆರ್ಟ್ ಇತ್ತ ಮಾತಾ ಪನ್ಪುಂಡ ಯಕ್ಷಗಾನ ಅನ್ನೊಂಜಿ ಒಂದು ಪೇರು, ನೆಕ್ಸ್ಟ್ ಬಂದ ಪೈ ಪಿಲ್ತವೇಷ ಅನ್ನೋ ಒಂದು ಪೇರು. ಒಂದು ಪೋಂದಿತ್ತುಂಡ ನೆಟ್ಟು ಮಸ್ತುಂಡು. ಎಂಕ್ ನಿಜವಾದ ಖುಷಿ ಆಯ್ತು ಬಂದಾಗ ನಮ್ಮ ಪ್ರತಿಯೊಂಜಿ ಈ ಜಾಗಡ್ ಜನಪದ ಆತ್ ಒಂಚೂರತ್ ಇನ್ನ ಭೂತಕೋಲ ಅವಾರ್ಡ್ ದಟ್ಸ್ ಎ ವೈಡ್ ಐಟ್ ಪದತ ಅವಾರ್ಡ್ ನಲಿಕೆದ ಅವಾರ್ಡ್ ನಮ್ಮ ಪಾಡ್ದನ ಅವಾರ್ಡ್ ಹಿಡಿದು ಬೊಕ್ಕ ಆರ್ಟಿಕಲ್ ಎಂಜಿ ಸೋನದ ಮದ್ಮಲ್ನ ಪದ್ಯ ಒಂದೆಟ್ಟು ಮಸ್ತ್ ವೆರೈಟೀಸ್ ಉಂಡು. ಒಂದೇ ಆ್ಯಕ್ಚುಲಿ ಇದು ಲೇಲೆ ಪಾಡ್ನ ಎಂಕೊಂದು ರಿದಮ್ ನೆನಪೊಪ್ಪುಂಡು. ನಾನು ಇಲ್ಲಿ ಒಪ್ಪುನಾಗ
ಈ ಬುಡಕಟ್ಟು ಹೆಂಗೆ ಹೋಗುತ್ತೆ ಐ ಡೋಂಟ್ ನೋ ವೆತ್ ಕಮ್ಯುನಿಟಿ ಇಲ್ಲಡೆ ಬತ್ ನಲ್ತೊಂತಾರೆ ಆ ಟೈಮ್ ಒಂಜಿ ಕೋಲ್ ಪೂರ ಪತ್ತೊಂದು ಫ್ಲೂಟ್ ಪತ್ತೊಂದು ರಾ ಫ್ಲೂಟ್ ಅವು ಈ ಫ್ಲೂಟ್ ಇತ್ತೆ ಒಂದಿಟ್ಲ ಪ್ಲೇ ಮಲ್ತೇನೆ ಸುರುಕು ಲಾಸ್ಟಿಗೆ ಪೂರ ಬ್ರೋಕನ್ ಫ್ಲೂಟ್ ಬಂದ್ಬೇರೆ ಹೆಂಗೆ ಪ್ಲೇ ಮಲ್ತೀನಿ ಬಂಡಿ ಯಾನ್ ಪ್ಲೇ ಮಲ್ತೀನಿ ಮನೋಡ್ಸಿ ಮಾರ್ರೆ ಅಂತ ಬಂದಾಗ ಅವು ವೆರಿ ರಾ ಫ್ಲೂಟ್ ಅವು ಪಕ್ಕ ಶ್ರುತಿಟ್ಟತ್ತು ಒಂದೇ ಬಟ್ ಯೂಶ್ವಲಿ ಜಾಸ್ತಿ ಒಂದು ಪಾರ್ಟಿ ಟೈಮ್ ಅಕ್ಲೆಗ್ ಗಂಗಸಾರ ಪಾಡ್ದು ಪ್ಲೇ ಮಲ್ಪುನ ಸೊ ಶ್ರುತಿ ಗೀತಿ ಪೂರ ತುಯರಚ್ಚಿ ಇಟ್ಸ್ ಅ ಫೀಲ್ ಉಮ್ ಡುಮ್ 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 ರಾ ಡುಮ್ ಒಂದು ಆ್ಯಕ್ಚುಲಿ ಹೆಂಗೆ ಎಲ್ಲಿಯಪ್ಪನ ಕೇಂದ್ರ ನೆನಪುಂಡು ಅವು ಇದೇ ಬತ್ತಿನ ಮೂಲು ನಮ್ಮ ಲೇಲೆ ಬಾಡ್ನ ಒಂದು ಪೇರು ಒಂದು ದಿಸ್ ಇಸ್ ಅ ಸ್ಟೈಲ್ ಆಫ್ ನಮ್ಮ ಕಲ್ಚರ್ದ ಸಾಂಗ್ ಆ್ಯಕ್ಚುಲಿ ಕಾಡಿಗೆ ಪೋನಾಗ ಒಂಜಿ ರಾಜನ ಕ್ಯಾಂಪ್ ನಡಪನ ಸಾಂಗ್ ಉಂಡು ಸೊ ಅವು ಆ್ಯಕ್ಚುಲಿ ಬುಡಕಟ್ಟು ಮಲ್ತೀನಿ ಐಕಿ ಸಾಂಗ್ ಒಂದು ಮಲ್ದಿನ ಆ್ಯಕ್ಚುಲಿ ಮುಲ್ಸು ಸುರುಕು ಸೊರದೆಪ್ಪನ ಏನು ಶಾಕೆ ಪಣಗ ಥ್ರೋ ಅಂಜಾಯ್ತಾನೆ ಆ್ಯಕ್ಚುಲಿ ಈ ಸಾಂಗ್ ಥ್ರೋ ಬಿಡುತ್ತೆ ಅಂಚ ಮಾಲತಿ ಪಂದ ಮೆಡ್ರಾಸ ಸಿಂಗರ್ ಪನ್ಪತೀನಿ ನಾನು ಇಟ್ ವಾಸ್ ದ ಥ್ರೋ ವಾಸ್ ಎಕ್ಸಲೆಂಟ್ ಥ್ಯಾಂಕ್ ಯು ಸರ್ ಪಣಗ ಈ ಜನಪದ ಆತದ ಫೋಕ್ ಪನ್ಪಿನಾಗ ಪದ್ಯ ಪನ್ನಾಗ ಐಟ್ ಶ್ರುತಿ ತಾಳ ಆತದ ಅವು ಪೂರ ಮುಖ್ಯ ಹಿಡ್ದು ಒಂಜಿ ಫೀಲ್ ಉಂಡು ಒಂಜಿ ಫೀಲ್ ಮುಖ್ಯ ಐಟ್ ಪೊರ್ಲು ಕೇನ್ ಅವು ಪೂರ ಬರ್ಪೂಜಿ ಇಟ್ಸ್ ಅ ಥ್ರೋ ವಾಟ್ ಇಟ್ಸ್ ಅ ಫೀಲ್ ಅಂತ ಪನ್ಪಿನಿ ಆ್ಯಕ್ಚುಲಿ ಮಾಲ್ತಿ ಡಿಡ್ ಅ ವಂಡರ್ಫುಲ್ ಜಾಬ್ ಈ ಪಣ್ಯ ಎಡ್ಡೆ ಅದನ್ನು ಈ ಫಾರ್ ಎಕ್ಸಾಂಪಲ್ ಚರಣ ಉಂಡು ಆ್ಯಕ್ಚುಲಿ ಅವು ಪಕ್ಕ ಮುಲ್ತ ತುಳುತ ಫ್ಲೇವರ್ ಇತ್ತು ಸಾಂಗ್ ಒಂದು ಚರಣ ಉಂಡದ ಗಡಿ ಬೆಟ್ಟ ಹತ್ತಿ ಗಿರಿ ಬೆಟ್ಟ ಸುತ್ತಿ ಹುಲಿ ಬ್ಯಾಟೆಗಾಗಿ ಸಾಗಿ ಬಂದೆಯೋ ಅವೇ ಹುಲಿ ಬ್ಯಾಟಗಾಗಿ ಸಾಗಿ ಬಂದೆನು ಅವು ಉಂಡದ ದಿಸ್ ಅ ಪಕ್ಕ ಟ್ರೈಬಲ್ ಸ್ಟೈಲ್ ಆಫ್ ರೆಂಡರಿಂಗ್ ಅವು ಒಂದು ಆ್ಯಕ್ಚುಲಿ ಯು ಹವ್ ಡನ್ ಎ ಪ್ರಿಟಿ ಡೀಸೆಂಟ್ ಜಾಬ್ ಅಲ್ಪ ಆ್ಯಕ್ಚುಲಿ ನನ್ಲ ದಟ್ ಸ್ಟೈಲ್ ನಿಕ್ ವಾಯ್ಸ್ ಸೂಟ್ ಆಪುಂಡು ಆ ಸ್ಟೈಲ್ ಕುಡ್ ಹ್ಯಾವ್ ಬಿನ್ ಇಂಪ್ರೂವ್ಡ್ ಅನ್ನಾಂಡ್ ಡನ್ ಎ ಗುಡ್ ಜಾಬ್ ಒಂಜಿ ಆ್ಯಕ್ಚುಲಿ ನಾ ಊರ್ಡು ತುಳುತ ಲೈನ್ಸ್ಗೆ ಅಂದ್ರೆ ನಿಜ ಮಸ್ತ್ ಖುಷಿ ಆಗ್ತದೆ ಇವ್ರನ್ನ ಬೇತೆ ಹೂ ಸಾಂಗ್ಸ್ ತುಳುತ ಫ್ಲೇವರ್ ಪಾಡ್ದಾರೆ ತುಳುತ ಒಂಜಿ ಉಂದೆಟ್ಟು ಉಂಡು ಬೊಕ್ಕ ಒಂಜಿ ಮಸ್ತ್ ಮಸ್ತ್ ಹುಡುಗಿ ಬಂದ್ಲಿ ಲಕ್ಕದೆ ಅವು ಒಂಜಿ ನೆನಪಾಪುಂಡು ಮಸ್ತ್ ಮಲ್ದೆ ಹೆಂಗಿತೆ ಹೊರನೆ ಪಂದ್ರ ನೆನಪ ಅಪ್ಪಣ್ಣ ಲಾಸ್ಟ್ ಮಲ್ತೀನಿ ಉಪೇಂದ್ರ ಮಲ್ತದೆ ಓ ಬೇಲೆ ಪಣ್ಯಕೇನು ಬಾಲೆ ಓ ಬೇಲೆ ಮನುವನ ಓ ಅವು ಪಂತ ಹಿಡ್ದು ಬೊಕ್ಕ ರಂಗನ್ ಸ್ಟೈಲ್ ಇಡು ಹಿರಬಾಲದೆ ಗಿರಿಜಾ ಬರಯನ ಹಿರಬಾಲದೆ ದೇ ಒಂದು ಆ್ಯಕ್ಚುಲಿ ಜಾಸ್ತಿ ಅನ್ನ ಒಂಜಿ ರಡ್ಡು ಮೂಜಿ ಬಿಚ್ಚಾರ ಒಂಜಿ ಇಟ್ಟು ತುಳು ವಾಡೊಂದು ಎಪ್ಪಾನ ತುಳು ಎನ್ನ ಭಾಷೆ ಸೊ ಹೆಂಗ್ ಉಪ್ಪನ್ನ ನಾ ಲೈನ್ ಬರೋದು ಪುಂಡು ಕರೆಕ್ಟ್ ಅಣ್ಣ ಎಂಕ್ಲು ಸ್ಯಾಂಡಲ್ವುಡ್ ಫಿಲ್ಮ್ ತೂನಾಗ ಇಟ್ ಇಸ್ ಅ ಮಾಸ್ ಕ್ರೌಡ್ ಐಟ್ ತುಳು ಫ್ಲೇವರ್ ಬರ್ನಾಗ ಹೌ ಡು ಯು ಮೇಕ್ ದಿ ಪ್ರೊಡ್ಯೂಸರ್ ಎಗ್ರಿ ಅಂಚ ಇಂಚ ಪ್ರೊಡ್ಯೂಸರ್ ವಿಷಯನೇ ಗೊತ್ತು ಯಾವ್ದಾದಕ್ಕೇನು ಯಾವ ರಿಲೀಸ್ ಆಗಿ ಬೊಕ್ಕೇನು ಹೌದಾದ ಅವು ಹೋಗಿ ಅದು ಒಟ್ಟು ಅದೇನು ಯಾವುದು ಇಂಗ್ಲೀಷಾ ಏನಂದ ಅಕ್ಲೆ ವಿಷಯ ಗೊತ್ತು ಕೇನಾಗ ಪುರ್ಲಿಕ್ಕೆ ಎಂಡದ ಬೊಕ್ಕ ಪಾತಿರಜರು ಅವು ರಿಲೀಸ್ ಆದ 4 ಜನ ಬೇತಕ್ಲಿಕ್ಕೆ ಕೇನು ಬೇರೆ ಎಂಕ್ಲ ಬತ್ತು ಎನ್ನಡದು ಅಣ್ಣೆ ಮಲ್ದೇರು ಅಣ್ಣನ ಐ ಥಿಂಕ್ ತುಳುತ ಸಾಂಗ್ ಇಡು ಜನನ ಐ ಥಿಂಕ್ ತುಳುತ ಮಾತ ಫಂಕ್ಷನ್ ಪುಂಡ ಪದ್ಯ ಸೊ ಇವನ್ ಹೀಸ್ ಡನ್ ರೂಟ್ಸ್ ಎರೆಗಲ್ಲ ಮರತ ಬೋಪುಜಿ ಆ್ಯಕ್ಚುಲಿ ಎಂಕುಲು ಒಡೆ ಪೋಂಡಲ್ಲ ಎಂಕುಲು ಮುಲ್ತಾಗಲಿ ಸೊ ರೂಟ್ಸ್ ಉಪ್ಪುಂಡವು ಆಯ್ತಾತಿ ಉಲ್ಲಾಡಿದ್ ಬರೋದೇ ಪುಂಡು ಒಂಜೊಂದು ಬಿದೆ ಬರೋದು ಪುಂಡು ಲೇಲೆ ಪಾಡು ವೆರಿ ನೈಸ್ಲಿ ಸಾಂಗ್ ಥ್ಯಾಂಕ್ ಯು ಗುರು ಅಣ್ಣ ಅಂಡ್ ಥ್ಯಾಂಕ್ ಯು ಲೇರಿ ಬುಟ್ಟು ಬೂಡೆ ನನ್ನಷ್ಟಕ್ಕೆ ನನ್ನ ಬುಟ್ಟು ಬೂಡೆ ಕೇಳೆ ಬುಟ್ಟು ಬೂಡೆ ನನ್ನಷ್ಟಕ್ಕೆ ನನ್ನ ಬುಟ್ಟು ಬೂಡೆ ಕೇಳೆ ಇಲ್ಲ ಶಿವಣ್ಣಲ್ಲ ಒಂಜಿ ಲಾರಿ ಪ್ರೊಸೆಷನ್ ಪೋಯ ದಾಲೇಜಿ ಬಣ್ಣ ಒಂಜಿ ಎನ್ಮಸಾರ ಜನ ಇತ್ತೇರು ಥ್ರೂ ಔಟ್ ರೋಡ್ ಪ್ರೊಸೆಷನ್ ಅವಲ ಈ ಸಾಂಗ್ ಸ್ಟಾರ್ಟ್ ಆಯ್ಪಟ್ಟಿಗೆ ಇಡೀ ಜನ ಹೊರ ಓ ಬಂಡೆ ಸಿಂಗಿಂಗ್ ಮಂಡ ಭಾರಿ ಈಸಿ ಮಂಡ ಸುಮಾರು ಜನ ಬರ್ತಾರೆ ಭತ್ತದ ಅಲ್ಪ ಮೈಕದ ಅಲ್ಪ ನಾನಾಗ ಎತ್ತು ಏರಿಗೆ ಕೋಣ ನೀರಿಗೆ ನಮ್ಮ ಸೂಪರ್ ಸಿಂಗರ್ ವೆಲ್ಕಮ್ ಬ್ಯಾಕ್
ಬ್ರೇಕ್ ಟು ಕೇನ್ ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್ ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಹಾಗೂ ಮಲೈಕಾದ ಸಾರಿ ಶಾಪ್. ನಮಗೆ ಹೆಚ್ಚಿನ ಸಹಕಾರವನ್ನು ನೀಡಿದ್ದಾರೆ ಜೆಪಿ ಲೈಟಿಂಗ್ಸ್ ಅಂಡ್ ಅಪ್ಲಯನ್ಸಸ್ ಮಂಗಳೂರು, ಮೆಡ್ಫಾಸ್ ಸಿರಮಿಕ್ಸ್ ಮಂಗಳೂರು, ಉಷಾ ಜ್ಯುವೆಲ್ಲರ್ಸ್ ಬಿಸಿ ರೋಡ್. ಇವರಿಗೆಲ್ಲರಿಗೂ ಥ್ಯಾಂಕ್ಸ್ ಅನ್ನ ಹೇಳ್ತಾ ಇದೀಗ ನೀವು ನೋಡ್ತಾ ಇದ್ದೀರಾ ಗುರು ಕಿರಣ್ ಸ್ಪೆಷಲ್. ನಮ್ಮ ಟಾಪ್ 11 ಸೆಮಿಫೈನಲಿಸ್ಟ್ ತರ್ತಾ ಇದ್ದಾರೆ ಡಿಫರೆಂಟ್ ಫ್ಲೇವರ್ಸ್ ಆಫ್ ಗುರು ಅಣ್ಣ. ಸೊ ಪ್ರೆಸೆಂಟಿಂಗ್ ನೆಕ್ಸ್ಟ್ ಐರಾ ಆಚಾರ್ಯ ವಿತ್ ಒನ್ ಮೋರ್ ಸೂಪರ್ ಸಾಲಿಡ್ ಹಿಟ್ ಆಫ್ ಆರ್ ಮಹಾಗುರು ಗುರು ಅಣ್ಣ. ಚಿನ್ನಮ್ಮ 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 ತುಂಬಾನೇ ಚಳಿ ಚಳಿ ನಾರ ಕೊಡುಗರಮ್ಮ. ಹೇ ಚಿನ್ನಮ್ಮ ಚಿನ್ನಮ್ಮ ತುಂಬಾನೇ ಚಳಿ ಚಳಿ ನಾರ ಕೊಡುಗರಮ್ಮ. ಗಂಗಾಲು ನವಿನಾಲು ಯಾಲು ಜಾರತಮ್ಮ ಕಾವು ಮೇವು ನೀನೆಯಂ. ಹೋಗಮ್ಮ ಹೋಗಮ್ಮ ನೀ ಹೇಳು ಮಾತನ್ನೆಲ್ಲ ನಂಬುವುದಿಲ್ಲ ಹೋಗಮ್ಮ. ಹೇ ಹೋಗಮ್ಮ ಹೋಗಮ್ಮ ನೀ ಆಡು ಆಟ ಎಲ್ಲ ನಂಗೂ ಗೊತ್ತು ಹೋಗಮ್ಮ. ಚುಬೆ ಚುಬ್ಬ 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 ಚು. ಬೆಳ್ಳಿ ಚಕ್ಕಿಯ ತಂಗಿ ರಮ್ಮೆಯ ಪಂಗಿ ಮೆಲ್ಲ ಪಾರನೀತ. ರಂಗು ರಂಗಿನ ರಂಗಿ ಓ ನನ್ನ ಮೋಹನಂಗಿ ಬೇಕ ಪಾರ ಎಂದಿತ. ನಿನ್ನಂತ ಹೈದರು ಬನ್ ಹಿಂದೆ ಬಿದ್ದರು ಎಷ್ಟು ಮಂದಿ ಇದ್ದರು. ದಮ್ಮಯ್ಯ ಅಂದರು ಜಗ್ಗೆಲ್ಲ ಒಂಚೂರು ಸುತ್ತು ಹಂಗೆ ಹೋದರು. ಗೊತ್ತಪ್ಪ ಇರೋದು ಬಾಯಾಜಿಗೆ ಹೇ ಹೋಗಪ್ಪ ನೀನೊಡಾಗಿ ಮೇಲೆ ಯಾಕೋ ಶಂಕೆ. ಚಿನ್ನಮ್ಮ ಚಿನ್ನಮ್ಮ ತುಂಬಾನೇ ಚಿಡಿ ಚಿಡಿ ನೀನಾರ ಕೊಡುಗರಮ್ಮ. ಹೇ ಹೋಗಮ್ಮ ಹೋಗಮ್ಮ ನೀ ಹೇಳು ಮಾತನ್ನೆಲ್ಲ ನಂಬುವುದಿಲ್ಲ ಹೋಗಮ್ಮ. We are the future, don't forget the past. Lessons we have learned will carry us to the future next. ಬಾಗಿದ ಹಣ್ಣಿಗೆ ಕಲ್ಲಿಟ್ಟು ಎಟಕ್ಕೆ ಕಾಯೋ ಸ್ವಲ್ಪ ದಿವಸ. ನಿನ್ನೆಲ್ಲ ಆಸೆಗೆ ನನ್ನೆಲ್ಲ ಆಸೆಗೆ ನೀನೇ ತಾನೇ ಅರಸ. ನೋಡಪ್ಪ ನಂಗಿದು ನಿಂದೆ ಜ್ವರ ಹೇರೋಗಿದ ನೀನೇನು ಹೋಗು ದೂರ ದೂರ. ಚಿನ್ನಮ್ಮ ಚಿನ್ನಮ್ಮ ತುಂಬಾನೇ ಚಳಿ ಚಳಿ ನೀನಾರ ಕೊಡುಗರಮ್ಮ. ಹೇ ಹೋಗಮ್ಮ ಹೋಗಮ್ಮ ನೀ ಹೇಳು ಮಾತನ್ನೆಲ್ಲ ನಂಬುವುದಿಲ್ಲ ಹೋಗಮ್ಮ. ಗಂಗಾಲು ನವಿನಾಲು ಯಾಲು ಜಾರತಮ್ಮ ಕಾವು ಮೇವು ನೀನೆಯಮ್ಮ. ಚಿನ್ನಮ್ಮ 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 ತುಂಬಾನೇ ಚಳಿ ಚಳಿ ಏನಾರ ಕೊಡುಗರಮ್ಮ. Nishan, Yes, ma'am. what is this? ಎಷ್ಟು ಎಪಿಸೋಡಿಂದ ಹೇಳ್ತಾನೆ ಇದ್ದೀವಿ ಟೇಕ್ ಇಟ್ ಲಿಟಲ್ ಸೀರಿಯಸ್, ಪ್ರಾಕ್ಟೀಸ್ ಮೋರ್ ಅಂತ. ಹ್ಯಾವ್ ಯು ಟೇಕನ್ ಇಟ್ ಸೀರಿಯಸ್ಲಿ ಆರ್ ನಮ್ಮ
ಐರಮ್ಮ ಎಷ್ಟು ಚೆನ್ನಾಗಿ ಹಾಡಿದ್ಯಮ್ಮ. ಎಷ್ಟು ಈಸಿಯಾಗಿ ಹಾಡಿದಿರಾ, ತುಂಬ ಚೆನ್ನಾಗಿ ಹಾಡಿದಿರಾ. ನನಗೆ ಇಷ್ಟ ಆಗಿದೆ. ಜಡ್ಜಸ್ಗೆ ಹೇಗಾಗಿದೆ ಅಂತ ಕೇಳೋಣ. ರೈಟ್, ಓಕೆ. ರಾಜ್ಗೋಪಾಲ್ ಸರ್, ಹೇಗೆ ಅನ್ನಿಸ್ತು ಐರಾ ಅವರ ಚಿನ್ನಮ್ಮ? Ira, congratulations. This is electrifying performance. I liked it very much. And once again, hats off to Guru Kiran sir. It's a blend of western groove as well as classical raga. It was so superb. ಇನ್ನೊಂದು ವಿಷಯ ಕೇಳಬೇಕಾಗಿತ್ತು, ಈ ಹಾಡಿಗೆ ಯಾರ ಹತ್ರ ನೀವು ಟ್ರೈನಿಂಗ್ ತಗೊಂಡ್ರ? ಅಮ್ಮ. ಹಾಂ, ಓಕೆ. ಇದು ಒರಿಜಿನಲ್ ಹಾಡಿದ್ದು ನಿಮ್ಮ ಅಮ್ಮನೇ ಅಲ್ವಾ? ಮೇಡಮ್, ಥ್ಯಾಂಕ್ ಯು ಇಫ್ ಯು ಆರ್ ದೇರ್. ಇಟ್ಸ್ ಅ ವೆರಿ ಗುಡ್ ರೆಂಡಿಷನ್. ಥ್ಯಾಂಕ್ ಯು ಮ್ಯಾಮ್. ಇಟ್ ವಾಸ್ ನೈಸ್ ಸಾಂಗ್. So Nima throw that it was showing like that rendition, voice throw, it was ultimate, I'll tell you. Thank you. And vibratos, that western accent everywhere, like ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. It was sounding very good. Thank you, sir. Congratulations. ಥ್ಯಾಂಕ್ ಯು ಸೋ ಮಚ್. ಸೂಪರ್. ಮನೋಹರ್ ಸರ್ ಏನು ಹೇಳ್ತಾರೆ ನೋಡೋಣ. ಸರ್, ಇದು ಒಂದು ಚಾಲೆಂಜಿಂಗ್ ಸಾಂಗ್, ಇದು ಸಿಂಗರ್ಸ್ಗೆ. ಈ ಹಾಡು ಅದು ಯಾರೇ ಹಾಡಿದರೂ ಕೂಡ ಒಂದು ಜೋಶು, ಆ ಟ್ಯೂನಲ್ಲೇ ಜೋಶ್ ಇದೆ. ಅಷ್ಟೊಂದು ಲವಲವಿಕೆ ಇರುವಂಥ ಹಾಡಿದು. ನೀವು ಚೆನ್ನಾಗಿ ಹಾಡಿದ್ರಿ. ಪಲ್ಲವಿಯಲ್ಲಿ ಸೆಕೆಂಡ್ ರಿಪೀಟ್ ಮಾಡುವಾಗ ಒಂಚೂರು ಫ್ಲ್ಯಾಟ್ ಆಯಿತು. ಅದು ಸ್ವರ ಶ್ರುತಿ ಒಂಚೂರು ಹೋಯಿತು, ಕಂಟ್ರೋಲ್ ಔಟ್ ಆಫ್ ಕಂಟ್ರೋಲು. ಚರಣದಲ್ಲಿ ಕೆಲವು ಕಡೆ ಕಷ್ಟ ಆಯಿತು ಹಾಡಿದ್ದು. ಏನಂತಂದರೆ ಅದೇ ನೊಟೇಷನ್ ಒಂದು ಕಲ್ತ್ಬಿಟ್ರೆ, ನೊಟೇಷನ್ ಅನ್ನೋದು ಬ್ರಹ್ಮವಿದ್ಯೆ ಏನಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗ್ಬೋದು, ಆಮೇಲೆ ಅದು 1-2 ತಿಂಗಳಲ್ಲಿ ಕರಗತ ಆಗುತ್ತೆ. ಅದನ್ನು ಒಂಚೂರು ಪ್ರಾಕ್ಟೀಸ್ ಮಾಡಿ ಸ್ವಲ್ಪ ಮ್ಯೂಸಿಕ್ಕು ಕಲ್ತ್ರೆ ಒಳ್ಳೆ ಸಿಂಗರ್ ಆಗೋ ಎಲ್ಲ ಲಕ್ಷಣ ಇದೆ. ವಾಯ್ಸು ಮಾಡ್ಯುಲೇಷನ್ನು ಇದೆಲ್ಲ ಚೆನ್ನಾಗಿತ್ತು. ಸೊ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಮನೋಹರ್ ಸರ್. ನಮ್ಮ ಮಹಾಗುರು ಅಂತ ಜಡ್ಜ್ಮೆಂಟ್ ತಗೊಳ್ಳೋದಕ್ಕಿಂತ ಮೊದಲು ಐ ಥಿಂಕ್ ವಿಲ್ ಹ್ಯಾವ್ ದಿ ಆ್ಯಕ್ಚುಯಲ್ ಸಿಂಗರ್ ಅಪ್ ಆನ್ ಹಿಯರ್. ಸೊ ಐರಾ ಅವರ ತಾಯಿ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಅದರ ನಂತರ ಮಹಾಗುರುಗಳು ತಮ್ಮ ಜಡ್ಜ್ಮೆಂಟನ್ನು ಕೊಡಬೇಕು. ಎಸ್, ಇಟ್ಸ್ ಅ ಪ್ಲೆಜರ್ ಟು ಹ್ಯಾವ್ ಯು ಒನ್ಸ್ ಅಗೇನ್ ಆನ್ ಸ್ಟೇಜ್ ಮ್ಯಾಮ್. ನನ್ನ ಬ್ಯೂಟಿಫುಲ್ ಸಾಂಗ್, ಚೆನ್ನಾಗಿ ಟ್ರೈನ್ ಮಾಡಿದ್ದೀರಾ ಮಗಳನ್ನು. ಓಕೆ, ಈಗ ಓವರ್ ಟು ಮಹಾಗುರು. ಗುರುವನ್ನ ಪ್ಲೀಸ್. Actual and duplicate, both are here. It was composed initially for a Telugu movie. NTR, our son Balakrishna is a superhero there. Dod picture. So ಅದಕ್ಕೆ ಮೊದಲು ಕಂಪೋಸ್ ಮಾಡಿದ್ದು. ಆ್ಯಂಡ್ ತುಂಬ ಟೈಮ್ ಐ ಆಮ್ ಯೂಶ್ವಲಿ ಲಕ್ಕಿ, ನನಗೆ ಒಳ್ಳೆ ಸಿಂಗರ್ ಸಿಗ್ತಾರೆ. ನನಗೆ ಈ ಸಾಂಗಿಗೆ ಗಾಟ್ ಹರ್. ಆ್ಯಕ್ಚುಲಿ ಅವಳು ಫಸ್ಟ್ ನನಗೆ ಇವರು ಹಾಡಿರೋದು ಅಭಿಚಿತ್ರಕ್ಕೆ. her cousin was a friend of mine. He gave her a demo ನನಗೆ. ಸೊ ನಾಗೇಶ್ ಅಂತ ಇಸ್ ಎ ಕ್ಯಾಮರಾಮನ್. ಸೊ ಫಸ್ಟು ಅಭಿಗೆ ಹಾಡಿದ್ರು. ದಿಸ್ ವಾಸ್ ಅ ನೆಕ್ಸ್ಟ್ ಸಾಂಗ್ ಆ್ಯಂಡ್ ದಿಸ್ ವಾಸ್ ಅ ವೆರಿ ಬಿಗ್ ಹಿಟ್ ಇನ್ ಆಂಧ್ರ. ಇದು ರಿಲೀಸ್ ಆದಾಗ ಇಟ್ ವಾಸ್ ಅ ವೆರಿ ಬಿಗ್ ಹಿಟ್ ಇನ್ ಆಂಧ್ರ. ಸೊ ಐ ವಾಸ್ ಲಕ್ಕಿ ಟು ಸಿಂಗ್ ವಿತ್. ಸೊ 2 ಸ್ಟೈಲ್ ಇತ್ತು ಆ ಹಾಡಲ್ಲಿ. ಒನ್ ವಾಸ್ ಅ ಲಿಟಲ್ ಮೋರ್ ವೆಸ್ಟರ್ನ್ ಆ್ಯಂಡ್ ಒನ್ ವಾಸ್ ಟೋಟಲಿ ಕ್ಲಾಸಿಕಲ್. ಇಟ್ಸ್ ಅ ಬ್ಲೆಂಡ್. ಸೊ ಶಿ ಇಸ್ ಡನ್ ಎ ಗುಡ್ ಜಾಬ್. ಫೀಮೇಲ್ ಪೋರ್ಷನ್ ಚೆನ್ನಾಗಿ ಆಡಿದ್ದಾಳೆ. ಆ್ಯಕ್ಚುಲಿ ಮೇಲ್ ಅವಳಿಗೆ ಐ ಫೆಲ್ಟ್ ಇಟ್ ವಾಸ್ ಟೂ ಹೈ ಫಾರ್ ಹರ್. ಸೊ ನನಗೆ ಹೇಳ್ಬೇಕಾದ್ರೆ ನೋಟ್ಸ್ ಸ್ವಲ್ಪ ರೀಚ್ ಆಗಿಲ್ಲ ಐರಾ. ನೋಟ್ಸ್ ಸ್ವಲ್ಪ ಐ ಥಿಂಕ್ ಯು ಫೌಂಡ್ ಇಟ್ ಟಫ್. ದ ಮೇಲ್ ಪೋರ್ಷನ್ಸು, ಅದರ್ ಪೋರ್ಷನ್ಸ್ ಪಿಚಿಂಗ್ ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್. ಮೇಲ್ ರೀಚ್ ಆಗ್ತಾ ಇರಲಿಲ್ಲ. ನಾನು ಹೇಳೋದು ಇಟ್ ವಾಸ್ ಟೂ ಹೈ ಫಾರ್ ಯೋರ್ ವಾಯ್ಸ್. ಅದು ನೋಟ್ ರೀಚ್ ಆಗ್ತಾ ಇರಲಿಲ್ಲ. ಸೊ ಐ ಥಿಂಕ್ ದಟ್ ಕಾಂಪಿಟೇಷನ್ ಕೌಂಟ್ ಆಗುತ್ತೆ. ಸೊ ಅಫ್ಕೋರ್ಸ್ ತಾಯಿ ಟ್ರೈನ್ ಮಾಡಿದ್ದಾರೆ. And I'm a big fan of hers. Wow, I think एक गाना तो बनता है. This song when we have the original singer ಇಲ್ಲಿರುವಾಗ ಈ ಹಾಡನ್ನ ನೀವು ಒಮ್ಮೆ ಹಾಡಿ ತೋರಿಸಿದ್ರೆ it be like wonderful. ಚಿನ್ನಮ್ಮ 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 ತುಂಬಾನೆ ಚಳಿ ಚಳಿ ಏನಾರ ಕುಡುಗರಮ್ಮ ಚಿನ್ನಮ್ಮ
ಚಿನ್ನಮ್ಮ ತುಂಬಾನೆ ಚಳಿ ಚಳಿ ಏನಾರ ಕೊಡುಗರಮ್ಮ ಕಂಗಾಲು ನದಿನಾಲು ಹೈ ಕಾಲು ಜಾರದಮ್ಮ ಕಾವು ಮೇವುನಿಯಮ್ಮ ಹೋಗಮ್ಮ ಹೋಗಮ್ಮ ನೀ ಆಡೋ ಆಟ ಎಲ್ಲ ನಂದು ಗೊತ್ತು ಹೋಗಮ್ಮ 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 ನೀ ಹೇಳೋ ಮಾತು ಇಲ್ಲ ನಂಬೋದಿಲ್ಲ ಹೋಗಮ್ಮ ಬೆಳ್ಳಿ ಚುಕ್ಕಿಯ ತಂಗಿ ಅವನ ಬಾವ ಬಂಗಿ ಮೆಲ್ಲ ಬಾರಣೀತ ರಂಗು ರಂಗಿನ ರಂಗಿ ಅವನ ಮೋಹನಾಗಿ ಬೇಡ ಬಾರಿ ಅಮೃತ ನಿನ್ನಂತ ಹೈದರು ಬೆನ್ ಹಿಂದೆ ಬಿದ್ದರು ಎಷ್ಟು ಮಂದಿ ಇದ್ದರು ರಮ್ಮಯ್ಯ ಅಂದರು ಜಗ್ಗಿಲ್ಲ ಒಂಚೂರು ಸುತ್ತು ಹಂಗೆ ಹೋದರು ಕತ್ತಮ್ಮ ನೀನಂತೂ ಮಾಯಾಜಿಕೆ ಹೋಗಮ್ಮ ನೀನು ರಾಣಿ ಮೇಲೆ ಯಾಕೋ ಶಂಕೆ ಚಿನ್ನಮ್ಮ ಚಿನ್ನಮ್ಮ ತುಂಬಾನೆ ಚಳಿ ಚಳಿ ಏನಾರ ಕೊಡುಗರಮ್ಮ ಹೋಗಮ್ಮ ಹೋಗಮ್ಮ ನೀ ಹೇಳೋ ಮಾತು ಎಲ್ಲ ನಂಬೋದಿಲ್ಲ ಹೋಗಮ್ಮ ಬೂಡೆ ಬುಟ್ಟು ಬೂಡೆ ನನ್ನಷ್ಟಕ್ಕೆ ನನ್ನ ಬುಟ್ಟು ಬೂಡೆ ಕೇಳೆ ಬುಟ್ಟು ಬೂಡೆ ನನ್ನಷ್ಟಕ್ಕೆ ನನ್ನ ಬುಟ್ಟು ಬೂಡೆ ಕೇಳೆ ನಿಶಾನ್, ವಾಟ್ ಇಸ್ ದಿಸ್? ಎಷ್ಟು ಎಪಿಸೋಡಿಂದ ಹೇಳ್ತಾನೆ ಇದ್ದೀವಿ, ಟೇಕ್ ಇಟ್ ಲಿಟಲ್ ಸೀರಿಯಸ್, ಪ್ರಾಕ್ಟೀಸ್ ಮೋರ್ ಅಂತ. ಹ್ಯಾವ್ ಯು ಟೇಕನ್ ಇಟ್ ಸೀರಿಯಸ್ಲಿ ಆರ್? ನಮ್ಮ ಸೂಪರ್ ಸಿಂಗರ್ ನಮ್ಮ ಸೂಪರ್ ಸಿಂಗರ್ ವೆಲ್ಕಮ್ ಬ್ಯಾಕ್ ಆಫ್ಟರ್ ದ ಬ್ರೇಕ್ ಟು ಕೇನ್ ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್ ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಹಾಗೂ ಮಲೈಕಾ ದ ಸಾರಿ ಶಾಪ್. ನಮ್ಮ ಕೋ ಸ್ಪಾನ್ಸರ್ಸ್ ಆಗಿದ್ದಾರೆ TNC ಬ್ರಾಂಡೆಡ್ ಕ್ಲೋದಿಂಗ್, ರಾಯಲ್ ಗ್ರೂಪ್, ಕಾರ್ತಿಕ್ ರೂಫಿಂಗ್ ಬ್ಯಾಂಗಲೋರ್, ವಿಸ್ಮಯ ಎಂಟರ್ಟೈನ್ಮೆಂಟ್ ಪಾರ್ಕ್ ಕಣ್ಣೂರ್ ಹಾಗೂ ಡ್ರೀಮ್ ಕಿಚನ್ ಅಂಡ್ ಇಂಟೀರಿಯರ್ಸ್ ಕರಂಗಲ್ಪಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಅವರ್ ಪಾರ್ಟ್ನರ್ಸ್. ಅಂಡ್ ನೌ ವಿ ಕಾಲ್ ಅಪಾನ್ ಅ ನೆಕ್ಸ್ಟ್ ಪಾರ್ಟಿಸಿಪೆಂಟ್. ಗುರುಕಿರಣ್ ಸ್ಪೆಷಲ್ ರೌಂಡ್ ಅಲ್ಲಿ ಏನಾದ್ರೂ ಸ್ಪೆಷಲ್ ತಂದೆ ತರ್ತೀನಿ ಅಂತ ಚಾಲೆಂಜ್ ಹಾಕಿರುವಂತ ನಿಶಾನ್ ರೇ ಇಸ್ ಅ ನೆಕ್ಸ್ಟ್ ಪಾರ್ಟಿಸಿಪೆಂಟ್. ಪ್ಲೀಸ್ ವೆಲ್ಕಮ್ ಹಿಮ್. ಜೀವ ಹೋದ ಹಳ್ಳಿಗೆ ನೀರೇಕೆ, ಲೂಟಿಯಾದ ಕೋಟೆಗೆ ಕಾವಲಿಕೆ, ನಾನಿಗಿರದ ನನ್ನಲ್ಲಿ ನೀನೇಕೆ. ಬುಟ್ಟು ಬೂಡೆ ನನ್ನಷ್ಟಕ್ಕೆ ನನ್ನ ಬುಟ್ಟು ಬೂಡೆ ಕೇಳೆ. ಬುಟ್ಟು ಬೂಡೆ ನನ್ನಷ್ಟಕ್ಕೆ ನನ್ನ ಬುಟ್ಟು ಬೂಡೆ ಕೇಳೆ. ಕನಸನು ಕೊಂದಾಯಿತು, ಮಸಣಕ್ಕೆ ತಂದಾಯಿತು, ಉಳುವ ವೇಳೆ ಅಳು ಯಾಕಿನ್ನು, ಹಕ್ಕಿಯು ಹಾರೋಯಿತು, ಗೂಡಿದು ಹಾಳಾಯಿತು, ಯಾರದೋ ಕಣ್ಣ ಬಲಿ ನಾವೇನು, ಸಾವಿರ ಶೂಲ ಚುಚ್ಚೋ ಗಾಯಕು ತುಂಬಾ ಹೆಚ್ಚು, ಪ್ರೀತಿಯಿಂದಾನೆ ಆಗು ಈ ನೋವು. ಬುಟ್ಟು ಬೂಡೆ
ಜೀವ ಹೋದ ಹಳ್ಳಿಗೆ ನೀರೇಕೆ, ಲೂಟಿಯಾದ ಕೋಟೆಗೆ ಕಾವಲಿಗೆ, ನಾನಿಗಿರದ ನನ್ನಲ್ಲಿ ನೀನೇಕೆ. ಬುಟ್ಟು ಬೂಡೆ ನನ್ನಷ್ಟಕ್ಕೆ ನನ್ನ ಬುಟ್ಟು ಬೂಡೆ ಕೇಳೆ. ಬುಟ್ಟು ಬೂಡೆ ನನ್ನಷ್ಟಕ್ಕೆ ನನ್ನ ಬುಟ್ಟು ಬೂಡೆ ಕೇಳೆ. ನಿಶಾನ್ ರೈ, ಎಸ್ ಮ್ಯಾಮ್. ಯಾವ ಹಾಡಿದು? ಬುಡ್ಬುಡೆ ಫ್ರಮ್ ದ ಮೂವಿ ಮೈಲಾರಿ. ಬೊರ ಬುಡ್ಬುಡ್ಲೆ ಹೇಳ್ದಾಗ ಆಯ್ತು. ಯಾವ ಮೂವಿದು? ಮೈಲಾರಿ ಮೂವಿ. ನಾನು ಪುನಃ ಟ್ರೈ ಮಾಡ್ತಾ ಇದ್ದೆ, ಇದರಲ್ಲೂ ಏನಾದ್ರು ತುಳು ಫ್ಲೇವರ್ ಹಾಕಿದಾರ? ತುಂಬಾ ಟ್ರೈ ಮಾಡಿದೆ, ಯಾವುದೂ ಇಲ್ಲ ಅಲ್ಲ? ಇಲ್ಲ, ಇದರಲ್ಲಿ ಬುಡ್ದು ಬುಡ್ಲೆ ಒರಯ್ಯ ನಾನು ಬುಡ್ದು ಬುಡ್ಲೆ ಇಲ್ಲ ಅಲ್ಲ? ಇಲ್ಲ, ಹಾಕಿಲ್ಲ. ಆ ಟೈಪ್ ಹಾಕಿದ್ರೆ ಕೇಳ್ತಿರ್ಲಿಲ್ವೇನೋ. ಈ ಒಂದು ಸಾಂಗ್ ಅಲ್ಲಿ ಲಿರಿಕ್ಸ್ ತಕಪ್ ತುಂಬಾ ಚೆನ್ನಾಗಿ ಹಾಡಿದ್ದೀರಾ. ಐ ಥಿಂಕ್ ನಿಶಾನ್ ಇಸ್ ಕಮಿಂಗ್ ಬ್ಯಾಕ್. Where we had somewhere lost him, he's come back to track. Let's see what our judges have to say. Alakka madam, how do you like Nishan's singing? ನಿಶಾನ್, Yes ma'am. ವಾಟ್ ಇಸ್ ದಿಸ್? ಎಷ್ಟು ಎಪಿಸೋಡಿಂದ ಹೇಳ್ತಾನೆ ಇದ್ದೀವಿ, ಟೇಕ್ ಇಟ್ ಲಿಟಲ್ ಸೀರಿಯಸ್, ಪ್ರಾಕ್ಟೀಸ್ ಮೋರ್ ಅಂತ. ಹ್ಯಾವ್ ಯು ಟೇಕನ್ ಇಟ್ ಸೀರಿಯಸ್ಲಿ ಆರ್ ಸೀರಿಯಸ್ಲಿ? ಅದು ಕಾಣಿಸ್ತಿದೆ ನಿಶಾನ್. ವೆರಿ ಗುಡ್. ನಿಶಾನ್ ಇಸ್ ಬ್ಯಾಕ್. ವೆರಿ ನೈಸ್. Thank you ma'am. ಒನ್ ಮೋರ್ ಸಾಂಗ್. ಎಲ್ಲಿಂದ ಸಿಕ್ತು ಇದು ಟ್ರ್ಯಾಕ್ ನಿಮಗೆ? ಇದು ಆ್ಯಕ್ಚುಲಿ ವಾಯ್ಸ್ ಬ್ರೇಕ್ ಆಗೋಕ್ಕಿಂತ ಮುಂಚೆ ಅಪ್ಪ ಸಾಂಗ್ ಇದು ರಿಲೀಸ್ ಆದ ಒಂದು ವರ್ಷದಲ್ಲೇನೋ ಟ್ರ್ಯಾಕ್ ತಂದು ಕೊಟ್ಟಿದ್ರು. ಬಟ್ ಅವಾಗ ವಾಯ್ಸ್ ಬ್ರೇಕ್ ಆಗಿರಲಿಲ್ಲ, ಒಟ್ರಾಸಿಗೆ ಇಡಿಸ್ಕೊಂಡು ಹಾಡ್ತಾ ಇದ್ದೆ, ಚೆನ್ನಾಗಿ ಕೇಳಿಸ್ತಾ ಇರಲಿಲ್ಲ. ವಾಪಸ್ ಗುರು ಸರ್ ರೌಂಡ್ ಅಂದ ತಕ್ಷಣ ಏನಾದರೂ ಒಂದು ಹೊಸ ಟೈಪ್ ಸಾಂಗ್ನ ರೆಡಿ ಮಾಡಬೇಕು. ಅವರು ಕೈಲಾಶ್ ಖೇರ್ ಅವ್ರನ್ನ ವಾಪಸ್ ಕನ್ನಡಕ್ಕೆ ತಂದು ಒಂದು ಒಳ್ಳೆ ಸಾಂಗ್ನ ಕೊಟ್ಟಿದ್ದಾರೆ. ಸೊ ಆ ಒಂದು ಸಾಂಗ್ನ ಹಾಡಬೇಕು, ಟ್ರೈ ಮಾಡಬೇಕಂತ. ಗುಡ್, ನೈಸ್ ಟ್ರೈ. ಆ್ಯಂಡ್ ವಾಪಸ್ ನೀವು ಫಾರ್ಮಿಗೆ ಬರ್ತಾ ಇದ್ದೀರಾ ಅಂತ ಕಾಣಿಸ್ತಿದೆ, ಸೀರಿಯಸ್ ಆಗಿ ತೊಗೊಂಡಿದ್ದೀರಾ ಅಂತ ಗೊತ್ತಾಗ್ತಾ ಇದೆ. ವೆರಿ ಗುಡ್. ಪ್ಲೀಸ್ ಇದನ್ನು ವಾಪಸ್ ಕೆಳಗಡೆ ತೊಗೊಂಡು ಹೋಗ್ಬೇಡಿ ಮತ್ತೆ. ಪ್ಲೀಸ್ ಮೇಂಟೈನ್ ದಿಸ್. ಅಲ್ಲಲ್ಲಿ ಸ್ವಲ್ಪ ವಾಯ್ಸ್ ಕ್ರ್ಯಾಕು ಆಗಿದೆ, ಪ್ಲಸ್ ಹೈಯರ್ ನೋಟ್ಸ್ ಸ್ವಲ್ಪ ಕಷ್ಟಪಟ್ಟಿದ್ದು ಗೊತ್ತಾಗ್ತಾ ಇದೆ. ಇನ್ನೂ ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ರೆ ಯು ವಿಲ್ ಡೆಫಿನೆಟ್ಲಿ ರೀಚ್ ದ ನೋಟ್ಸ್. ಸೊ ಜಾಸ್ತಿ ಹೇಳಕ್ಕೆ ಇಷ್ಟಪಡಲ್ಲ. ಐ ಆಮ್ ಸ್ಟಿಲ್ ಇನ್ ದಟ್ ಮೂಡ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಅಲಕ್ಕ ಮ್ಯಾಮ್. ಖುಷಿ ಆಗ್ತಾ ಇದೆಯಾ? ನಾನು ಹೇಳೋದು ಓಕೆ, ಜಡ್ಜಸ್ ಹೇಳ್ತಾ ಇದ್ದಾರೆ ನಿಶಾನ್ ಇಸ್ ಬ್ಯಾಕ್, ಸೊ ಇಟ್ಸ್ ರಿಯಲಿ ನೈಸ್, ರೈಟ್? ಯಾ ಶ್ಯೂರ್. ಅದೇ ಒಂದು 2 ಸಾಂಗಿಂದ ಒಂದು ಸಣ್ಣ ಕೆಲವು ಮಿಸ್ಟೇಕ್ಸಿಂದ ದಟ್ ರೌಂಡೆಡ್ ಕಮೆಂಟ್ಸ್ ಚೂರು ನೆಗೆಟಿವ್ ಆದ ಬರೋದಿತ್ತು. ಬಟ್ ಐನೋ ಒಂದು ಮಸ್ತ್ ಒಂದು ಹಿಡಿದು ಒಂದು ಮಸ್ತ್ ಒಂದು ಬೆನಿಫಿಟ್ ತಿಳ್ಕೊಂಡೆ. ಅಪ್ಪ ಒಂದು ಜಾಸ್ತಿ ಸೀರಿಯಸ್ನೆಸ್ ಒಂದು ಜಾಸ್ತಿ ಬರ್ತೀನಿ, ಮತ್ತು ಕೋಡಿಗೆ ಜಾಸ್ತಿ ಉಪ್ಪೋಣ, ಅಪ್ಪಾಗ ಜಾಸ್ತಿ ಕಲ್ಪೋಡೋನು. ಸೊ ಬತ್ತಿಬೇಟಿಗೆ ಕಾಲೇಜ್ ಇರ್ದು ಬತ್ತಿಬೇಟಿಗೆ ಒಂದು ಸಾಂಗ್ ಒಂದು ಪ್ರಾಕ್ಟೀಸ್ ಬರೋ ಒಂದು ನಿತ್ಯ ರೂಮ್ ಬೋದು ಬಾಕ್ಲು ಹೊಡೆ ನಾತೆ ಪ್ರಾಕ್ಟೀಸ್ ಬರೋ ಒಂದು ಸೀರಿಯಸ್ನೆಸ್ ವೈದಂಡು ಜಾಸ್ತಿ ಅಂತ. ದಿಸ್ ಕಾಂಪಿಟೇಷನ್ ಟಫ್ ಒಂದುಂಟು, ಪಾರ್ಟಿಸಿಪೆಂಟ್ಸ್ಲ ಟಫ್ ಕಾಂಪಿಟೇಷನ್ ಕೊರೊಂದಿಲ್ಲ, ರೈಟ್? ಮನೋಹರ್ ಸರ್, ಇರೆಗೆ ಎಂಚಾಂಡು ನಿಶಾನ್ ರೈನ ಈ ಪರ್ಫಾರ್ಮೆನ್ಸ್ ಎಡ್ಡಾದನ್ನ ಪದ್ಯ ಬಣ್ಣ. ಥ್ಯಾಂಕ್ ಯು ಸರ್. ಆ ಜೋಶ್ ಪೂರೈತಂದು. ಥ್ಯಾಂಕ್ ಯು ಸರ್. ಮ್ಯೂಸಿಕ್ ಕಲ್ತಾರ? ಕಲ್ತೊಂದಿಲ್ಲ ಐತೆ. ಗುಡ್ ವೆರಿ ಗುಡ್. ಅವು ಮಸ್ಟ್ ಅವು ಹೆಚ್ಚಿನ ಮಂಡ ಸಿನಿಮಾ ಸಿಂಗಿಂಗ್ ಮಂಡ ಭಾರಿ ಈಸಿ ಮಂಡ, ಸುಮಾರು ಜನ ಬರ್ತಾರೆ. ಬತ್ತದ ಅಲ್ಪ ಮೈಕ್ದ ಅಲ್ಪ ನಾನಾಗ ಎತ್ತು ಏರಿಗೆ ಕೋಣ ನೀರಿಗೆ ಅಂಕ್ಲೆ ಟ್ಯೂನ್ ಬೇತೆ ಹೊಸ ಟ್ಯೂನ್ ತಿಳ್ಕೊಂಡೆ ನಂಗೆ ಖಾತೆ ಅಕ್ಲ ಬೇತೆ ಟ್ಯೂನ್ ಬಂದ್ಪರತ್ತೆ ಅಕ್ಲೆ ಈಗ ಟ್ಯೂನ್ ಬಾಪನೆ ಅಜ್ಜಿ ಅಂಚದ ಅಂಚ ಮಾತ ಅನಾಹುತ ಆಪುಂಡು ಅಂಚ ಅನಾಹುತ ಆಯರ ಬಲ್ಲಿಂದ ನೋಡಂಡ ಮ್ಯೂಸಿಕ್ ಕಲ್ಪಡೆ ಸಿಂಗರ್ಸ್. ಸೊ ಎಡ್ಡೆ ಪಂತಾರೆ. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಮನೋಹರ್ ಸರ್. ಇತ್ತೆ ಎಂಕಲ್ಲ ಮಹಾಗುರು ಈ ಸಾಂಗ್ ದ ಕ್ರಿಯೇಟರ್ ಗುರು ಅಣ್ಣ ಎಂಚಾಂಡ್ ನಿಶಾನ್ ರೈನ ಈ ಸಾಂಗ್ ಅಟೆಂಪ್ಟ್ ಆ್ಯಂಡ್ ದಿಸ್ ಸಾಂಗ್ ಇಟ್ ಸೆಲ್ಫ್. It happened actually. This had a folk. Ithin hidda hatra actually Kailash Shabanpaini. He has sung brilliantly a song na. Even Koda Ratre 2 ಗಂಟೆ ಮುಟ್ಟ I recorded Kailash Varma inte ಶುರು ಮಾಡ್ದ ಮೂಜಿ ಸಾಂಗ್ ರೆಕಾರ್ಡ್ ಮಾಡ್ದ up to 2 o'clock 4 and a half hours.
ಹೀ ಈಸ್ ಗೋಡ್ ನ್ಯಾಚುರಲಿ ಆಯೆಲ್ಲ ಕಲ್ತದ ಬತ್ತಿನತ್ತು ನ್ಯಾಚುರಲಿ ಈಸ್ ಎ ಅಮೇಝಿಂಗ್ ಸಿಂಗರ್. ಶ್ರುತಿ ಬಂಡ ಅಂಚ ಕುಲ್ಲುಂಡು. ಒನ್ಸ್ ಇಟ್ ಥ್ರೋಸ್ ಇಸ್ ವಾಯ್ಸ್ ಅವೆ ಪಿರ ದಕ್ಕುನು ಅನ್ಬಿಂದು. ಒನ್ಸ್ ಇಟ್ ಥ್ರೋಸ್ ಇಸ್ ವಾಯ್ಸ್ ಇಟ್ ಸೌಂಡ್ಸ್ ಆಸಮ್. ಸಿಂಗಿಂಗ್ ಹಿಡಿದು ಯಾಮನ್ಪುಂಡ ದಟ್ಸ್ ಕಾಲ್ ದ ಫೋಕ್ ಸ್ಟೈಲ್ ದಟ್ ನ್ಯಾಚುರಲಿ ಬರ್ಪಿನಿ. ಕಲ್ತಂಡು ಅಂಚ ಪದ್ಯ ಮನ್ರ ಆಬುಜಿ, ಕಲ್ತಂಡು ಅಂಚ ಥ್ರೋ ಕೊರ್ರಲ್ಲ ಆಬುಜಿ. ಹೀಸ್ ಗಾಟ್ ಸಮಥಿಂಗ್ ಇನ್ ವೇರ್ ಈತ ನಮ್ಮಲ್ಲ ಮುಲ್ತ ಉತ್ತರ ಕರ್ನಾಟಕ ಜನಪದ ಉಂಡು ಅಲ್ತ ಸ್ಟೈಲ್ ಇಟ್ ಈಸ್ ಎ ಲಿಟಲ್ ಸಿಮಿಲರ್. ಇವನ್ ಕೈಲಾಶ್ನ ಅಂಚ ಆ್ಯಕ್ಚುಲಿ ಕನ್ನಡಟ್ಲ ರೀಸನ್ ಫಾರ್ ಹಿಮ್ ಟು ಕ್ಲಿಕ್. ಈ ಸಾಂಗ್ಲ ಐ ಥಿಂಕ್ ಹೀಸ್ ಡನ್ ಎ ವಂಡರ್ಫುಲ್ ಜಾಬ್. ಯಾನು ಬಳ್ಳಾರಿ ಬೊಕ್ಕ ಉಡನ್ ಜಾಗ್ ನಾ ನಾರ್ತ್ ಕರ್ನಾಟಕ ಬೋದಿತ್ತೆ ಅಲ್ಪ ಈ ಸಾಂಗ್ದ ಓಪನ್ ಆಗಿ ಕೂಡಲೇ ಆಯ್ ಥ್ರೋ ಒಂಜಿ ಸ್ಟಾರ್ಟಿಂಗ್ ಹಮ್ಮುಂಡು ಅವು ದೆತ್ತಿ ಕೂಡಲೇ ಯು ಹ್ಯಾವ್ ಟು ಸಿ ದ ವಿಸಲ್ಸ್ ಇನ್ ದ ಥಿಯೇಟರ್. ಬೊಕ ಪ್ರೊಸೆಷನ್ ಒಂಜಿಲ್ಲ ಎಂಕುಲ ಶಿವಣ್ಣಲ ಒಂಜಿ ಲಾರಿ ಪ್ರೊಸೆಷನ್ ಪೋಯ ದಾಲೇಜಿ ಬಣ್ಣ ಒಂಜಿ ಎನ್ಮಸಾರ ಜನ ಇತ್ತೇರು ಥ್ರೂ ಔಟ್ ರೋಡ್ ಪ್ರೊಸೆಷನ್. ಅವಲ ಈ ಸಾಂಗ್ ಸ್ಟಾರ್ಟ್ ಆಯ್ಪಟ್ಟಿಗೆ ಇಡೀ ಜನ ಹೊರ ಬಂಡೇರು ಲೈಕ್ ಒಂದು ಪಿಕ್ಚರೈಸ್ ಮಲ್ಜಿ ಸಾಂಗ್. ದಿಸ್ ವಾಸ್ ಅನ್ ಎಕ್ಸ್ಟ್ರಾ ಸಾಂಗ್ ಇನ್ ದ ಮೂವಿ. ಪಿಕ್ಚರ್ಡ್ ಒಂಜಿ ಏನು ಲೆಕ್ಕ ಒಂಜಿ 30 seconds ಪಾಡ್ದೇರಿ. ಯು ಸ್ಟಾರ್ಟೆಡ್ ಇಟ್ಸ್ ಆ್ಯಕ್ಚುಲಿ ಗುಡ್. ಈ ಪಣ್ಯ ಬುಟ್ಬುಡೆ ಪಂಡಿ ಬೊಕ್ಕ ಆ ಪೋರ್ಷನ್ ಟೋಟಲ್ ಕನ್ಸಿಸ್ಟೆಂಟ್ ಆದ ಪಿಚ್ಚಿಂಗ್ ಒಂದೇ ಪ್ರಾಬ್ಲಮ್ ಇರ್ತದೆ. ನಾನಿ ನಾನ ನೀನ ನೀ ನಾನ ಅವು ಪೂರ ಕರೆಕ್ಟ್ ಉಂಡು. ಬುಟ್ಬುಡೆ ಆ ಪಂಡಿ ಸಾತಿಗೆ ಆಯನ ಸ್ಟೈಲ್ ಉಂಡಾದ ಕಂಪ್ಯಾರಿಸನ್ ಮಲ್ತಿ ಕೂಡಲೇ ದಟ್ ಥ್ರೋ ಯಾಯ್ಜಿಂದ ಅಂಡ್ ಐಮ್ ಟಾಕಿಂಗ್ ಪಿಚ್ಚಿಂಗ್ ಆಲ್ಸೋ ಲಿಟಲ್ ಫ್ಲಾಟ್ ಪೋಂದ ಬುಟ್ಬುಡೆ ಪೋರ್ಷನ್ಸ್ ಮಾತ್ರ ಬೇತೆ ಪೋರ್ಷನ್ಸ್ ಎಡ್ಡೆ ಬರೋಂಥದ್ದು. ಸೊ ಗುಡ್ ಆ್ಯಕ್ಚುಲಿ ಡಿಫ್ರೆಂಟ್ ಸ್ಟೈಲ್ ಆಫ್ ಸಿಂಗಿಂಗ್ ತೋಜ ಆ್ಯಕ್ಚುಲಿ ಏಪಲ್ಲ ಒಂದು ಪ್ಯಾಟರ್ನ್ ಆಫ್ ಸಿಂಗಿಂಗ್ ಒಂದು ಪಕ್ಕ ಫೋಕ್ ಸಿಂಗ್ ಆ್ಯಕ್ಚುಲಿ ನಮ್ಮ ನಾರ್ತ್ ಕರ್ನಾಟಕ ಫೋಕ್ ದ ಪ್ಯಾಟರ್ನ್ ದ ಸಾಂಗ್. ಟ್ರೈಡ್ ಇಟ್ ವೆಲ್, ಕೀಪ್ ಇಟ್ ಅಪ್, ಗುಡ್. ಥ್ಯಾಂಕ್ ಯು ಸರ್. Thank you so much, Shashank. All the very best. Thank you. Keep the graph straight. Yeah, sure. Right. ಥ್ಯಾಂಕ್ ಯು. ಶಾಸ್ತಾವ್ ಶ್ರೀ ಭೂತನಾಥೇಶ್ವರ ದೇವಸ್ಥಾನ ಹಾಗೂ ನಮ್ಮ ಟಿವಿಯ ಜಂಟಿ ಆಶ್ರಯದಲ್ಲಿ ಮೂಡಿ ಬರುವಂತಹ ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಸಿಂಗಿಂಗ್ ರಿಯಾಲಿಟಿ ಶೋ ಕೇನ್ ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪನ್ಲೆ. ಈ ಕಾರ್ಯಕ್ರಮದ ಇಂದಿನ ಸಂಚಿಕೆಯನ್ನ ನಾವು ಇಲ್ಲಿ ಮುಗಿಸ್ತಾ ಇದ್ದೇವೆ. ಮತ್ತೆ ನಿಮ್ಮ ಭೇಟಿ ಗುರು ಕಿರಣ್ನ ಇನ್ನಷ್ಟು ರೋಮಾಂಚನಕರವಾದಂತಹ ಗೀತೆಗಳೊಂದಿಗೆ ನಮ್ಮ ಟಾಪ್ 11 ಸೆಮಿಫೈನಲಿಸ್ಟ್ ನೊಂದಿಗೆ ಕೇನ್ ಪ್ರಾಪರ್ಟೀಸ್ ನಮ್ಮ ಸೂಪರ್ ಸಿಂಗರ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ. ಟಿಲ್ ದೆನ್ ಟಾಟಾ ಬಾಯ್. ಗುರು ಅವರ ಎಕ್ಸ್ಪ್ರೆಷನ್ ಅದು. ಗುರು ಅವರು ಏನು ಎಕ್ಸ್ಪ್ರೆಷನ್ ಕೊಡ್ತಾರೋ ಅದನ್ನು ಬಾಲು ಅವರು ಅಲ್ಲಿ ಮಾಡಿ ತೋರಿಸಿದ್ರು. ಇಲ್ಲಿ ಅದು ಅಷ್ಟು ಬರಲಿಲ್ಲ. ಮತ್ತು ಚರಣದಲ್ಲೂ ಕೂಡ ಒಂದು ಅಲ್ಲಲ್ಲಿ ಸ್ವಲ್ಪ ಇದಾಯಿತು, ಎಡವಟ್ರೆ ಆಯಿತು.